ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark Beauty Soap, McCoy Home Appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ಸ್ಪೆಷಲ್ ಆದ ಅಡುಗೆಯನ್ನು, ಸ್ಪೆಷಲ್ ಆದ ಡಿಶ್ಗಳನ್ನು ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ವೀಣಾ ಅವರಿದ್ದಾರೆ. ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬಿಟ್ಕೊಡುವ. ಎಸ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಎಲ್ಲಿಂದ ಬರ್ತಿದ್ದೀರಾ ನೀವು? ಕುಳಾಯಿ ವಿದ್ಯಾನಗರ. ಕುಳಾಯಿಂದ ಬರ್ತಿದ್ದೀರಲ್ಲ, ನಮ್ಮ ಇಲ್ಲಿ ನೆರೆಕರೆ. ಹೌದು. ಓಕೆ, ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತೀರಾ? ಚಕ್ಕುಲಿ ಮತ್ತೆ ಹೋಳಿಗೆ ಮಾಡಿ. ಚಕ್ಕುಲಿ ಮತ್ತು ಹೋಳಿಗೆ, ಕಡಲೆಬೇಳೆ ಹೋಳಿಗೆ. ಕಡಲೆಬೇಳೆ ಹೋಳಿಗೆ ಅಲ್ಲ. ಈಗಾದರೆ ಹೋಳಿಗೆಯನ್ನು ಟೇಸ್ಟ್ ನೋಡಲೇಬೇಕು. ಹಾಗಾದರೆ ಅಡುಗೆ ರೂಮ್ಗೆ ಹೋಗೋಲ್ಲ? ಓಕೆ, ಬನ್ನಿ. ಎಸ್ ಮ್ಯಾಮ್, ನಾವು ಈಗ ಅಡುಗೆ ಮನೆಗೆ ಬಂದೈತಲ್ಲ, ಈಗ ಫಸ್ಟಿಗೆ ಯಾವ್ದು ಮಾಡೋದು? ಹೋಳಿಗೆ ಮಾಡೋದಲ್ಲ. ಎಂತ ಬೇಕು ಈಗ ಹೋಳಿಗೆ? ಮೊದಲು ಕಡಲೆಬೇಳೆನ ಬೇಯಿಸಬೇಕು ಕುಕ್ಕರಿನಲ್ಲಿ. ಬೇಯಿಸಬೇಕಲ್ಲ, ನೆನೆ ಹಾಕ್ಲಿಕ್ಕಿಲ್ಲ, ಹಾಗೆ ಬೇಯಿಸಬೇಕಲ್ಲ. ಓಕೆ. ನಂತರ ಬೆಂದ ನಂತರ ಬೆಲ್ಲ ಮತ್ತೆ ಕಡಲೆಬೇಳೆ ಮಿಕ್ಸಿಗೆ, ಏಲಕ್ಕಿ ಮೂರನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಬೇಕು. ಹೀಗೆ ಮಾಡಿಬೇಕು. ಬೆಲ್ಲ ಮತ್ತೆ ಕಡಲೆಬೇಳೆ ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿ ಓರಣ ಮಾಡ್ಕೋಬೇಕು. ಓರಣ ಮಾಡಬೇಕಲ್ಲ. ಓಕೆ, ನೀವು ಅದನ್ನ ಅಷ್ಟನ್ನ ಈಗ ರೆಡಿ ಮಾಡಿ ತಂದಿದ್ರಲ್ಲ. ಮತ್ತೆ ಒಂದು ಬೌಲಿಗೆ ನೀರಿಗೆ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಬೇಕು. ಮತ್ತೆ ಮೈದಾ ಹಿಟ್ಟು, ಅರಿಶಿನ ಸ್ವಲ್ಪ ಹಾಕಿ. ಅದು ಯಾವುದಕ್ಕೆ ರೆಡಿ ಮಾಡಿ? ಇದು ಮೈದಾ ಮತ್ತು ಉಪ್ಪು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಒಂಚೂರು ರೆಡಿ ಮಾಡಿ. ಹಾಗಾದ್ರೆ ನೀವೆಲ್ಲ ರೆಡಿ ಮಾಡಿ ತಂದಿರೋದಲ್ಲ. ಓಕೆ, ಅದು ಕನಕಲ್ಲ? ಹೌದು. ಓಕೆ, ಅದಕ್ಕೆ ಏನೆಲ್ಲ ಹಾಕಿ ಅಂತ ಹೇಳಿದ್ರೆ ನೀವು? ಇದು ಮೈದಾ ಹಿಟ್ಟು, ಉಪ್ಪು, ಸ್ವಲ್ಪ ಅರಿಶಿನ, ಎಣ್ಣೆ ಹಾಕಿ ಓರಣ ಮಾಡಿ ತಂದಿದ್ದು. ಈಗ ಇದು ಮಾಡಬೇಕು ಸರ್. ಓಕೆ, ಅದನ್ನು ನಾರ್ಮಲ್ ನಾವು ಕನಕ ಮಾಡುವಾಗ ಮೈದಾ ಹಿಟ್ಟು ಎಣ್ಣೆನೆಲ್ಲ ಕೈಯಲ್ಲೇ ಮಿಕ್ಸ್ ಮಾಡೋದು ಸ್ವಲ್ಪ. ಹೌದು. ಓಕೆ, ಆ ಥರ ಪಾಕ ಬರುತ್ತಲ್ಲ. ಓಕೆ, ಎರಡನ್ನ ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಎರಡು. ಇದೇ ತರ ಅಲ್ಲ ನಾರ್ಮಲ್ ಈಗ ಮದುವೆಗೆಲ್ಲ? ಹೌದು, ಅಂದ್ರೆ ಸಕ್ಕರೆಯಲ್ಲಿ ಮಾಡುದು. ನಾನು ಬೆಲ್ಲದಲ್ಲಿ ಫಂಕ್ಷನ್ ಅಲ್ಲಿ ಸಕ್ಕರೆ ಯೂಸ್ ಮಾಡೋದು. ಆದ್ರೆ ಆಕ್ಚುಲಿ ಇದು ಒಳ್ಳೆಯದು, ತುಂಬಾ ಬೆಲ್ಲ ಒಳ್ಳೆಯದಾಗ್ತದೆ, ಟೇಸ್ಟ್ ಒಳ್ಳೆಯದು. ಮತ್ತೆ ಇದು ನೀವು 2 ದಿವಸ ಇಟ್ಟು ಕೂಡ ಎಂತ ಅದು ಸಕ್ಕರೆದೆಲ್ಲ ನೋಡಿ ಹರು ಎಲ್ಲ ಗಟ್ಟಿಯಾಗಿ ಇದಾಗ್ತದೆ, ಎಲ್ಲ ಒಣಗಿದಾಗಿ. ಬೆಲ್ಲದಲ್ಲಿ ಏನಾಗೋದಿಲ್ಲ. ಆದ್ರೆ ಅದು ಮದುವೆಗೆಲ್ಲ ಮಾಡೋದು ಒಂದು ಹೊತ್ತಿಗೆ ಮಾಡೋದು ಕಾರಣ ಏನು ಖಾಲಿ ಆಗ್ತದಲ್ಲ, ಈಸಿ ಆಗುತ್ತೆ ಅಂತೇಳಿ ಮಾಡೋದಲ್ಲ. ಇದು ನಾರ್ಮಲ್ ಹೋಳಿಗೆ ಅಲ್ಲ. ಈಗ ಹೋಳಿಗೆಯಲ್ಲಿ ಕೂಡ ಬೇರೆ ಬೇರೆ ಕಾಯಿ ಹೋಳಿಗೆ ಈ ತರ. ಕಾಯಿ ಹೋಳಿಗೆ ಬೇರೆ, ಇದಕ್ಕೆ ಕಾಯಿ ಹಾಕಿದ್ರೆ ಕಾಯಿ ಹೋಳಿಗೆ ಆಗ್ತದೆ, ಹೇಗೆ ಅದು? ಅಲ್ಲ, ಅದು ಸಪರೇಟ್, ಎಂತ ಇದು ಮಿಕ್ಸ್ ಇಲ್ಲ. ಖಾಲಿ ಅದನ್ನು ಅಷ್ಟೇ, ಕಾಯಿ ಮತ್ತೆ ಬೆಲ್ಲ. ಕಾಯಿ ಮತ್ತೆ ಬೆಲ್ಲ ಅಲ್ಲ. ಓಕೆ ಓಕೆ. ಓಕೆ, ಇಷ್ಟು ರೆಡಿ ಆಯ್ತಲ್ಲ. ಈಗ ನೆಕ್ಸ್ಟ್ ಎಂತ ಮಾಡೋದು? ಈಗ ಇದರಲ್ಲಿ ಇದನ್ನ ಈಗ ತಟ್ಟಬೇಕಲ್ಲ? ಹೌದು. ಅದು ಕೈಯಲ್ಲೇ ತಟ್ಟುದು ಅಥವಾ ಈಗ ಎಲೆಯಲ್ಲಿ ಹಾಕಿ? ಇದು ಪ್ಲಾಸ್ಟಿಕ್, ನಾನು ಲಟ್ಟಿಸೋದಿಲ್ಲ. ಹೌದಲ್ಲ? ಅದೇ, ಇಲ್ಲಾದ್ರೆ ಕೆಲವು ಕಡೆ ಅದಕ್ಕೊಂದು ಕೋಲ್ ತರ ಬರುತ್ತಲ್ಲ ಹೋಳಿಗೆ. ಹೌದೌದು, ಹೀಗೆ ಚಪಾತಿ ಮಾಡುವ ಹಾಗೆ ಆ ತರದಲ್ಲಿ ಹೀಗೆ. ಓಕೆ,
ಯಾವುದು ಈಸಿ ಆ ಥರ ಚಪಾತಿ ಲಟ್ಟಣಿಗೆ ಆ ಥರ? ನನಗೆ ಇದು ಈಸಿ ಆಗ್ತದೆ, ಬೇಗ ಆಗ್ತದೆ. ಓಕೆ, ನೀವು ಬೇಗ ಆಗ್ತದೆ ಅಂತ ಹೇಳಿದ್ರೆ ನೀವು ದೊಡ್ಡ ಫಂಕ್ಷನ್ ಮಾಡಲಿಲ್ಲ, ಹಾಗಾಗಿ ಈಸಿ ಆಗುತ್ತೆ ಅಂತ. ಅದು ಲಟ್ಟಿಸುವಾಗ ಕೆಲವು ಪಾಕ ಎಲ್ಲ ಹೊರಗೆ ಸಹ ಬರ್ತದೆ, ಅದು ತೆಳುವಾಗಿ. ಇದಾದ್ರೆ ತೆಳುವಾದ್ರೆ ನಿಮಗೆ ನಮಗೆ ಹೇಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು. ಈಗ ತವ ಇಡುವ. ಓಕೆ, ಹಾಗಾದ್ರೆ ಹೋಳಿಗೆ ಮಾಡಲಿಕ್ಕೆ ತವ ಇಡುವಲ್ಲ. ತವಕ್ಕೆ ಏನಾದರೂ ಆಯಿಲ್ ಹಾಕಬೇಕಾ? ಇಲ್ಲ, ಅದು ಸಿಮ್ಮಲ್ಲಿ ಇಡಿ, ಸ್ವಲ್ಪ ಜಾಸ್ತಿ ಇದಾಗ್ತದೆ. ಓಕೆ, ಸ್ವಲ್ಪ ಗೀ ಹಾಕ್ತದೆ. ಓಕೆ, ಇದೊಂಥರ ತುಪ್ಪದ ಹೋಳಿಗೆ ಅಂತ ಹೇಳ್ಬೋದಲ್ಲ? ಹೌದು. ಓಕೆ, ಓಕೆ ಮ್ಯಾಮ್, ಮತ್ತೆ ಹೇಳಿ, ಮನೆಯಲ್ಲೆಲ್ಲ ಅಡುಗೆ ಎಲ್ಲ ಯಾರು ನೀವೇ ಮಾಡುದಾ? ನಾವೇ. ನೀವೇ ಮಾಡುದಾ? ಯಾರೆಲ್ಲ ಇದ್ದೀರಾ ಮನೆಯಲ್ಲೆಲ್ಲ? ನಾನು, ಹಸ್ಬೆಂಡ್ ಮತ್ತೆ 2 ಗಂಡ್ಮಕ್ಳು, 2 ಜನ ಗಂಡು. ಓಕೆ, ಅವರೇನಾದರೂ ಮತ್ತೆ ಆಶೀಶ್ ಮತ್ತು ಅಶ್ವೀಜ್ ಅವರೇನಾದರೂ ಅಡುಗೆ ಎಲ್ಲ ಮಾಡ್ತಾರಾ? ಇಲ್ಲ, ನೀವು ಮಾಡಿಕೊಟ್ಟಿದ್ದಲ್ಲ ತಿನ್ನೋದು ಮಾತ್ರ ಅಲ್ಲ? ಹೋಳಿಗೆಯ ಪರಿಮಳ ಘಮ ಘಮ ಬರ್ತಂತಲ್ಲ? ಸ್ವಲ್ಪ ಸ್ಲೋ ಮಾಡಿ ಹಾಕಿ ಅದು ತಿರುಗಿಸಿ. ಹೋಳಿಗೆ ಮಾಡ್ಲಿಕ್ಕೆ ಒಂದು 2-3 ಜನ ಒಟ್ಟಿಗೆ ಬೇಕಲ್ಲ? ಬೇಕು, ಒಳ್ಳೇದಾಗ್ತದೆ, ಬೇಗ ಬೇಗ ಆಗ್ತದೆ. ಹೌದು, ಸಾಕು. ಮೇಲ್ಗಡೆ ಈ ಥರ ತುಪ್ಪ ಹಾಕ್ತಾ ಇರ್ಬೇಕಾ? ಸೇಮ್ ಹೀಗೆಲ್ಲ ನಮ್ದು ಶಾಪಲ್ಲೆಲ್ಲ ಸಿಗೋದು ಇದೇ ಥರ ಅಲ್ಲ ಹೋಳಿಗೆ? ಎಂತ ಉಂಟು, ನಾವು ಮನೆಯಲ್ಲೂ ಮಾಡ್ಬೋದು. ಸಾಕಾ? ಹಾಂ, ಸಾಕು. ಇದು ಬೇಗ ಕಾಯ್ತದೆ, ಚಪಾತಿಯಾಗಿ ಇನ್ನಷ್ಟು ಇದಿಲ್ಲ. ಓಕೆ, ಫೈನಲಿ ನಮ್ದು ಈಗ ಹೋಳಿಗೆ ರೆಡಿ ಆಯ್ತಲ್ಲ? ಕೊನೆಯ ಹೋಳಿಗೆ ಮಾಡ್ತಾ ಇದ್ದೀರಲ್ಲ? ಹೋಳಿಗೆ ಅಂತ ಸಾಧಾರಣ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ? ಪಾಯಸ ಜೊತೆ ಎಲ್ಲ ಹೋಳಿಗೆ. ಹೌದು. ಫಂಕ್ಷನ್ನಲ್ಲಿ ನಾರ್ಮಲ್ ವೆಜ್ ಫಂಕ್ಷನ್ದಲ್ಲಿ ಹೋಳಿಗೆ ಅಂತ ಇದ್ದೇ ಇರುತ್ತೆ. ಸಾಕು ಹಾಕಲ್ಲ? ಓಕೆ, ಹೋಳಿಗೆ ಅಂತೂ ರೆಡಿ, ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಹೋಳಿಗೆ ರೆಡಿ ಆಯ್ತು, ಬಿಸಿ ಬಿಸಿಯಾದ ಹೋಳಿಗೆ ರೆಡಿ ಅಲ್ಲ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಸಾಕಾಗಿರುತ್ತೆ, ಮೇಲೆಲ್ಲ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರೆ ಟೇಸ್ಟ್ ಬಂದಿರ್ಬೋದು ಅಂತ ಅನಿಸ್ತದಲ್ಲ? ಓಕೆ, ಥ್ಯಾಂಕ್ ಯು. ಟೇಸ್ಟ್ ನೋಡೋಲ್ಲ? ಓಕೆ, ವೀಣಾ ಅವರು ಸಾಕಾಗಿರುವಂತಹ ಬಿಸಿ ಬಿಸಿಯಾದಂತಹ ಹೋಳಿಗೆ ರೆಡಿ ಮಾಡಿಬಿಟ್ಟಿದ್ದಾರೆ. ತುಪ್ಪ ಎಲ್ಲ ಹಾಕಿ ಘಮ ಘಮ ಅಂತ ಬರ್ತಾ ಉಂಟು. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕಡಲೆಬೇಳೆ ಹೋಳಿಗೆ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಕಡಲೆಬೇಳೆಗೆ ಬೆಲ್ಲ ಹಾಗೂ ಏಲಕ್ಕಿಯನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಹೂರಣ ತಯಾರಿಸಿಟ್ಟುಕೊಳ್ಳಿ. ಕಣಕಕ್ಕೆ ಮೈದಾ ಹಿಟ್ಟಿಗೆ ರುಚಿಗೆ ಅನುಸಾರವಾಗಿ ಉಪ್ಪು, ಅರಶಿನ, 1-2 ಚಮಚದಷ್ಟು ಎಣ್ಣೆ ಹಾಗೂ ಸ್ವಲ್ಪ ನೀರು ಹಾಕಿ ನಾದಿಕೊಂಡು ಕಣಕವನ್ನು ತಯಾರಿಸಿಟ್ಟುಕೊಳ್ಳಿ. ಆನಂತರ ಹೂರಣವನ್ನ ಉಂಡೆಗಳಾಗಿ ಮಾಡಿ ಕಣಕವನ್ನ ತಟ್ಟಿ ಅದರೊಳಗೆ ಹೂರಣವನ್ನ ತುಂಬಿ ಲಟ್ಟಿಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕಡಲೆಬೇಳೆ ಹೋಳಿಗೆ ತಯಾರು. ಓಕೆ, ಬಿಸಿ ಬಿಸಿಯಾದಂತಹ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ? ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಕ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೋರ್ದರ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೂಪ್, ಸತ್ಯನಾಸ್ ಟೋಸ್ಟ್, ಮೇಕಾಲ್ ಹೋಮಾರ್ಕ್ ರೈಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್. ಎಸ್, ವೀಣಾ ಅವರು ಆವಾಗಲೇ ಹೋಳಿಗೆ ಮಾಡಿ ರೆಡಿ ಇಟ್ಟಿದ್ದಾರೆ. ಅದರ ಜೊತೆ ಇನ್ನೊಂದು ಚಕ್ಕುಲಿ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೊಡೋಣ.
ಮ್ಯಾಮ್ ಇವಾಗ ಚಕ್ಕುಲಿ ಅಲ್ಲ? ಹೌದು. ಚಕ್ಕುಲಿ ಮಾಡಲಿಕ್ಕೆ ನಾವಂತೂ ರೆಡಿ ಆಗಿದ್ವಿ. ಎಂತ ಬೇಕು ಈಗ ಫಸ್ಟಿಗೆ? ಫಸ್ಟ್ ಇದು ಬಾಣ ಹಾಕ್ಬೇಕಾ? ಓಕೆ. ನೀರಿನ ನೀರು ಹಾಕ್ಬೇಕು ಸ್ವಲ್ಪ. ಈ ಬಾಣಲ್ಲಿ ಬೇಕಾ ಈಗ? ಅದು ಮತ್ತೆ ಹಾಕು. ಓಕೆ. ಇದನ್ನು ಸ್ವಲ್ಪ ನೀರು ಹಾಕಿ. ಓಕೆ. ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ಎಷ್ಟು ನೀರು? ಸ್ವಲ್ಪ ಹಾಕಿ. ಹಾಂ ಸಾಕು. ನೀವು ಚಕ್ಕುಲಿಗೆ ಏನು ಮಾಡ್ತಿದ್ದೀರಿ? ನೀರು ಹಾಕಿ ಹೇಗೆ ಚಕ್ಕುಲಿ ಮಾಡ್ತಿದ್ದೀರಿ? ಹಾಗಾದರೆ ಕುದಿಸಿ ಅದು ಹಿಟ್ಟೆಲ್ಲ ಮಿಕ್ಸ್ ಮಾಡಿ. ಹಾಂ ಓಕೆ. ಮಿಕ್ಸ್ ಮಾಡಲಿಕ್ಕೆ ನೀರೆಲ್ಲ ಮಿಕ್ಸ್ ಮಾಡ್ತೀರಲ್ಲ? ಓಕೆ. ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪಲ್ಲ? ಓಕೆ. ಸಾಕಾ? ನೀರು ಸಾಕದು? ಹಾಂ ಸಾಕು. ಸ್ಲೋ ಇರಲಿಲ್ಲ? ಹಾಂ ಇರಲಿ ಅಷ್ಟು. ಮತ್ತೆ ರವೆ ಹಾಕ್ತೇನೆ. ರವೆ ಅಲ್ಲ? ಸಪೂರ ಸಜ್ಜಿಗೆ ರವೆ. ಸಪೂರ ಸಜ್ಜಿಗೆ. ಓಕೆ. ಬಾಂಬೆ ರವೆ. ಓಕೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ಳೋಲ್ಲ? ಹೌದು. ಈಗ ನೀವು ಸ್ವಲ್ಪ ಮಾಡ್ತಾ ಇದ್ದೀರಾ? ಹೌದು. ಓಕೆ. ಒಂದು 2 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಆಯಿಲ್ ಅಲ್ಲ? ಓಕೆ. ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್, ಹೆಲ್ದಿ ಆಯಿಲನ್ನು ಹಾಕ್ತಾ ಇದ್ದೀರಲ್ಲ? ನೀರು ಸಾಕಾ? ಹಾಂ ಸಾಕು. ಓಕೆ. ಬೇಕಿದ್ರೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೋದಲ್ಲ? ಅಕ್ಕಿ ಹಿಟ್ಟು. ಹೌದು. ಓಕೆ. ಬೇಕಿತ್ತು. ಓ ಚಕ್ಕುಲಿಗೆ ಅಕ್ಕಿ ಹಿಟ್ಟಲ್ಲ? ಹೌದು. ನಾವು ತುಕ್ಕುಡಿ ಈ ಥರ ಎಲ್ಲ ಸ್ವಲ್ಪ ಮಾಡೋದಾದ್ರೆ ಸಿಮ್ಮಲ್ಲಿ ಇಡಿ. ಸ್ಲೋ ಇಲ್ಲ? ಹಾಂ ಸ್ಲೋ. ಖಾರದ ಕಡ್ಡಿ ಈ ಥರ ಎಲ್ಲ ಮಾಡಿದ್ರೆ ಕಡಲೆ ಹಿಟ್ಟಲ್ಲ? ಹಾಂ ಕಡಲೆ ಹಿಟ್ಟು. ಹೌದು. ನೀರು ಬೇಕಾ? ಇಲ್ಲ ಸ್ವಲ್ಪ ಬೇಡ ಬೇಡ. ಬಂದ್ ಮಾಡಿ ಹಾಕಲ್ಲ? ಹಾಂ. ಓಕೆ. ಓ ಅದನ್ನು ನೆಕ್ಸ್ಟ್ ನಾವು ಇನ್ನು ಕೈಯಲ್ಲಿ ಹದ ಮಾಡಿ ಹಾಂ ತುಂಬ ಇದು ಮಾಡಬೇಕು. ಬೌಲಿಗೆ ಹಾಕ್ತೇನೆ. ಓಕೆ. ಬೇಕಾ? ನಂತರ ಎಳ್ಳು, ಕಪ್ಪು ಎಳ್ಳು ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ. ಹಾಂ. ಓಕೆ. ಸ್ವಲ್ಪ ತಣ್ಣಗಾಗಬೇಕು ಬಿಸಿ. ಯಾವುದು? ಅಲ್ಲ ಸ್ವಲ್ಪ ತಣ್ಣಗಾಗಬೇಕು ಅದು ತಣ್ಣಗಾಗ್ಬೇಕಾ? ಇದು ಮಾಡಲಿಕ್ಕೆ ಸ್ವಲ್ಪ. ಅದು ಬಿಸಿಯಾಗಲಿ ಒಂದು ಸ್ವಲ್ಪ ಇದು ಮಾಡಿದರೆ ಒಳ್ಳೆ ಸ್ಮೂತ್ ಬರ್ತದೆ. ಬಿಸಿಯಲ್ಲಿ ಮಾಡಿದರೆ ಒಂದು ಸ್ವಲ್ಪ ಹಾಗೆ ಕೈ ಮಾತ್ರ ಸ್ವಲ್ಪ ಇದಾಗ್ತದೆ. ಹಾಂ. ಮತ್ತೆ ತಣ್ಣಗಾದರೆ ಸ್ವಲ್ಪ ಇದಾಗ್ತದೆ. ಅಂದರೆ ಆಯಿಲ್ ಹಾಕಿ ನಾವು ಬಿಸಿ ನೀರು ಮತ್ತು ಆಯಿಲ್ ಮಿಕ್ಸ್ ಮಾಡಿದ ಕಾರಣ ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ. ಜಾಸ್ತಿ ಇರ್ತದೆ. ಚೂರು ತಣ್ಣಗಾದ ನಂತರ ಮಾಡಿದರೆ ಒಳ್ಳೆಯದಲ್ಲ? ಹೌದು. ಅದು ನೀವು ಬಿಸಿ ಮಿಸಿ ಮಾಡಿದರೆ ಕ್ಲಿಯರ್ ಆಗಿ ಬರುತ್ತೆ ಅಂತ ಬರ್ತದೆ. ಹೇಳ್ತಾರೆ. ಓಕೆ. ಚಕ್ಕುಲಿ ಕೆಲವೆಲ್ಲ ಕಲರ್ ಇರುತ್ತೆ. ನೀವು ಇದು ಅಂದರೆ ಆಯಿಲಿಗೆ ಬಿದ್ದಾಗ ಮೆಣಸಿನ ಹುಡಿ ಕೆಲವರು ಹಾಕ್ತಾರೆ ಹಾಕ್ತಾರಲ್ಲ? ಅದಕ್ಕೆ ಚಕ್ಕಲಿ. ಹೌದು. ಅರಿಶಿನ ಹುಡಿ ಎಲ್ಲ ಹಾಕ್ತಾರೆ. ಇದು ನಾರ್ಮಲ್ ಆಗಿ ವೈಟ್ ಕಲರ್ ಇರುತ್ತೆ? ವೈಟ್ ಕಲರ್. ಆಯಿಲ್ಗೆ ಹಾಕಿದಾಗ ಸ್ವಲ್ಪ ಬರುತ್ತಲ್ಲ, ಕಲರ್ ಬರುತ್ತಲ್ಲ? ಇಲ್ಲ ಅಷ್ಟು ವೈಟ್. ಓಕೆ. ರೆಡಿ ಆಯ್ತಾ? ರೆಡಿ. ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಇಡಬೇಕು. ಓಕೆ. ಹಾಗಾದರೆ ಬಾಣಲೆ ಡೀಪ್ ಫ್ರೈ ಮಾಡಬೇಕಲ್ಲ? ಹಾ, fry. ಚಕ್ಕುಲಿ ಯಾವಾಗಲೂ ಡೀಪ್ ಫ್ರೈಲೇ ಫ್ರೈ ಆಗಬೇಕಲ್ಲ? ನಾವು ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಓಕೆ. ಈಗ ಚಕ್ಕುಲಿಯ ಶೇಪ್ ಬರ್ತಾ ಉಂಟಲ್ಲ, ಅದನ್ನು ಡೈರೆಕ್ಟ್ ಆಯಿಲಿಗೆ ಬಿಡ್ಬೋದಾ ಆ ಥರ? ಅದು ಸ್ವಲ್ಪ ಇದಾಗ್ತದೆ ಅಷ್ಟೇ. ಅಂದರೆ ರೌಂಡ್ ರೌಂಡ್ ಬಿಡಬೇಕಲ್ಲ? ಹೌದು. ಓಕೆ. ಕರೆಕ್ಟ್ ಶೇಪಲ್ಲಿ ಮಾಡಬೇಕಲ್ಲ? ಹೌದು. ಅದು ಸ್ವಲ್ಪ ಕಲಸುವಾಗ ಸ್ವಲ್ಪ ಅದು ಹಾ. ತುಂಬ ಹೊತ್ತು ಹೌದು. ಸ್ಮೂತ್ ಆಗಿ ಕಲಸಬೇಕು. ಚಕ್ಕುಲಿ ಎಲ್ಲ ಮಾಡ್ಲಿಕ್ಕೆ ಕೂಡ ಒಂದು 2-3 ಜನ ಬೇಕಲ್ಲ? ಈ ಥರ ಪ್ರೆಸ್ ಮಾಡಲಿಕ್ಕೂ ಮಾಡಲಿಕ್ಕೆ ಹೌದು, ಕರೆಕ್ಟ್ ಶಕ್ತಿ ಇದ್ದವರು ಬೇಕಲ್ಲ? ಓಕೆ. ಆಯಿಲ್ ಕೂಡ ಬಿಸಿ ಆಗ್ತಂಟಲ್ಲ? ಓಕೆ ಮ್ಯಾಮ್, ನೀವು ಹೇಳಿ, ಈಗ ಸಮ್ಮರ್ ಟೈಮ್ ಏನೇನು ಬೇರೆ ಅಡಿಗೆ ಏನಾದರೂ ಮಾಡ್ತಾ ಇರ್ತಾರ ಮನೆಯಲ್ಲೆಲ್ಲ? ಏನು ಈ ಸೆಕೆಗೆಲ್ಲ ಏನು ಮಾಡ್ತಿರ್ತಾರೆ? ತಿಂಡಿಗಳೆಲ್ಲ ಮಾಡ್ತಿರ್ತೀವಿ. ತಿಂಡಿ ಎಲ್ಲ ಮಾಡ್ತಿರ್ತಾರಲ್ಲ? ಜ್ಯೂಸ್ ಎಲ್ಲ ಮಾಡ್ತೀವಲ್ಲ? ಓಕೆ. ಮನೆಯಲ್ಲಿ ಈ ಟೈಮಲ್ಲಿ ಸ್ವಲ್ಪ ಕೋಲ್ಡ್ ಐಟಮ್ ಜಾಸ್ತಿ. ಇದೆಲ್ಲ ಈವ್ನಿಂಗ್ ಟೈಮಿಗೆಲ್ಲ ಒಳ್ಳೇದಾಗ್ತದೆ. ಆ್ಯಕ್ಚುಲಿ ಅಂಗಡಿಯಲ್ಲಿ ಕಮ್ಮಿ ತರೋದು, ಎಲ್ಲ ನಾನು ಮಾಡ್ತೇನೆ. ತುಪ್ಪುಡಿ ಎಲ್ಲ ನಿಪ್ಪಟ್ಟು ಎಲ್ಲ ಮಾಡ್ತೇನೆ. ಎಲ್ಲರೂ ಸೇರಿ ಮಾಡೋದಾ? ನಾನೊಬ್ಬ.
ಈ ತರ ಬರಣಿಯಲ್ಲೆಲ್ಲ ಈ ಚಕ್ಕುಲಿ ಡೆಕೋರೇಟ್ ಕೊಡ್ಬೋದಲ್ಲ. ಆದ್ರೆ ಅವ್ರು ತಿನ್ನೋದು ಕಡಿಮೆ, ಯಾರಾದ್ರೂ ಗೆಸ್ಟ್ಗಳು ಬರುವಾಗೆಲ್ಲ ಆಗ್ತದೆ. ಹಾಗಾದ್ರೆ ನಿಮ್ಮ ಮನೆಗೆ ಬಂದ್ರೆ ಸ್ಪೆಷಲ್ ಅಂತ ಇದ್ದೇ ಇರುತ್ತಲ್ಲ, ಏನಾದ್ರೂ ಹುರಿಲಿಕ್ಕೆ ಇರ್ತದೆ. ಓಕೆ, ಆಯಿಲ್ ಬಿಸಿ ಆಗಿದೆಲ್ಲ. ಆಕ್ಚುಲಿ ಚಕ್ಕುಲಿಯನ್ನ ಡೈರೆಕ್ಟ್ ಆಯಿಲ್ಗೆ ಬಿಡ್ತಾರಲ್ಲ, ಅದು ಕೆಲವರು ಬಿಟ್ಟು ಅದು ಸೇಫ್ ಬರಲ್ಲ ಅಂತ ಹೇಳಿ ಅದು ಕೆಲವೊಮ್ಮೆ ಗಟ್ಟಿ ಆದ್ರೆ ಸ್ವಲ್ಪ ಕಷ್ಟ ಆಗ್ತದಲ್ಲ. ಮತ್ತೆ ನಾವು ಈಗ ಸ್ವಲ್ಪ ಎತ್ತರದಲ್ಲಿ ಮಾಡಿದ್ವಿ, ನೆಲದಲ್ಲಿ ಮಾಡೋದಾದ್ರೆ ನಾನ್ ಪೇಪರ್ ಹಾಕಿ ಮಾಡುವಾಗ ತೆಗಿಲಿಕ್ಕೆ ಸಹ ಒಂದು ಸ್ವಲ್ಪ ಒಳ್ಳೇದಾಗ್ತದೆ, ಈಸಿ ಆಗ್ತದೆ. ಅದಕ್ಕೆ ತೆಗಿಯುವ. ರೆಡಿ ಆಗಿದೆ, ರೆಡಿ. ರೆಡಿ ಅಲ್ಲ. ಬಿಸಿ ಬಿಸಿಯಾದ ಚಕ್ಕುಲಿ ರೆಡಿ ಆಗಿದೆಲ್ಲ. ಬಿಸಿ ಬಿಸಿಯಾದ ಗರಿ ಗರಿ ಚಕ್ಕುಲಿ ರೆಡಿ ಆಗಿದೆ. ಬಿಸಿ ಬಿಸಿಯಾದ ಗರಿ ಗರಿ ಚಕ್ಕುಲಿ ರೆಡಿ ಆಗಿದೆಲ್ಲ, ಚೆನ್ನಾಗಿದೆ ಅಂತ. ಒಂದು ಅಕ್ಕಿ ಹಿಟ್ಟು ರವೆ ಎಲ್ಲ ಸೇರಿದ್ರೆ ಚಕ್ಕುಲಿ ಅಂತ ರೆಡಿ ಅಲ್ಲ. ಥ್ಯಾಂಕ್ ಯು ಮ್ಯಾಮ್, ಟೇಸ್ಟ್ ನೋಡುವಲ್ಲ ಹಾಗಾದ್ರೆ. ಓಕೆ, ವೀಣಾ ಅವರು ಸಾಕಾಗಿರುವಂತಹ ಚಕ್ಕುಲಿ, ಗರಿ ಗರಿಯಾದ ಬಿಸಿ ಬಿಸಿಯಾದ ಚಕ್ಕುಲಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಚಕ್ಕುಲಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಉಪ್ಪು, 1-2 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, 1 ಕಪ್ ಅಕ್ಕಿ ಹಿಟ್ಟು ಹಾಕಿ ಕಲಸಿಕೊಳ್ಳಿ. ನಂತರ ಜೀರಿಗೆ ಹಾಗೂ ಕಪ್ಪು ಎಳ್ಳು ಹಾಕಿ ಚೆನ್ನಾಗಿ ನಾದಿಕೊಳ್ಳಿ. ಆನಂತರ ಚಕ್ಲಿ ಒತ್ತಿನಲ್ಲಿ ಹಾಕಿ ಒತ್ತಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಚಕ್ಕುಲಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಓಕೆ ಮ್ಯಾಮ್, ಅಡಿಗೆ ಅಂತೂ ಎಲ್ಲ ರೆಡಿ ಆಗಿದೆ. ಈಗ ಟೇಸ್ಟ್ ನೋಡುವಂಥ ಸಮಯ ಅಲ್ಲ, ಯಾವುದನ್ನು ಫಸ್ಟ್ ಟೇಸ್ಟ್ ನೋಡುವ? ಹೋಳಿಗೆ ಟೇಸ್ಟ್. ಹೋಳಿಗೆ ಫಸ್ಟ್ ನೋಡುವಂಥದ್ದಲ್ಲ. ಓಕೆ, ಕರಿ ಕರಿಯಾದ ಚಕ್ಕುಲಿ ಜೊತೆ ಹೋಳಿಗೆ ಕೂಡ ಫಸ್ಟ್ ಟೇಸ್ಟ್ ನೋಡುವಂಥದ್ದು. ತಗೊಳ್ಳಿ ನೀವು ಕೂಡ. ಇದು ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರಲ್ಲ, ನೋಡಿ ಟೇಸ್ಟ್ ನೋಡಿ. ಸಾಕಾಗಿ ಬಂದಿದೆ, ಟೇಸ್ಟ್ ಇದೆ, ಚೆನ್ನಾಗಿದೆ. ನೋಡಿ ನೀವು ಕೂಡ ಟೇಸ್ಟ್ ನೋಡಿ. ಹಾಗೆ ಹೋಳಿಗೆ ನಾರ್ಮಲ್ ನಾವೀಗ ಹೇಗೆ ಹೋಳಿಗೆ ತಿಂತೇವೆ, ಈ ಪಾಯಸದ ಜೊತೆ ಎಲ್ಲ ತಿಂತೇವೆ, ಅದೇ ಥರ ಇದನ್ನು ಪಾಯಸ ಎಲ್ಲ ಇದ್ದರೆ ಟೇಸ್ಟ್ ನೋಡೋದಲ್ಲ, ಚೆನ್ನಾಗಿದೆ. ಹೋಗಿ ಹಾಗಾದರೆ ಈಗ ಚಕ್ಕುಲಿ ನೋಡುವಲ್ಲ. ಇದಂತೂ ನೀವು ಬಿಸಿ ಬಿಸಿಯಾದ ಗರಿ ಗರಿ ಚಕ್ಕುಲಿ ಅಂತ ಹೇಳಿದ್ರಲ್ಲ, ನೋಡಿ ತಗೊಳ್ಳಿ. ಇದು ನೀವು ಹೇಳಿದಾಗೆ ಗರಿಯಾಗಿ ನಾರ್ಮಲ್ ಆಗಿ ನಾವೀಗ ಶಾಪಲ್ಲೆಲ್ಲ ತಗೊಳ್ಳೋದಾದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ಈ ಥರ ಸ್ಮೂತ್ ಆಗಿ ಬರೋಲ್ಲ. ಇದು ಚೆನ್ನಾಗಿ ಬಂದಿದೆ, ಟೇಸ್ಟಿ ಆಗಿದೆ ಮ್ಯಾಮ್. ನೀವು ಅದಕ್ಕೆ ಏನು ಅದರ ಎಳ್ಳು ಹಾಕಿದ್ರಲ್ಲ, ಎಳ್ಳು ಮತ್ತು ಜೀರಿಗೆ ಹಾಕಿದ್ರೆ ಅದು ಒಳ್ಳೆ ಘಮ ಅಂತ ಮೂಗಿ ಹೊಡಿತುಂಟು. ಓಕೆ ಮ್ಯಾಮ್, ಎರಡು ಕೂಡ ಚೆನ್ನಾಗಿದೆ, ಟೇಸ್ಟ್ ಬಂದಿದೆ. ಇದೆಲ್ಲ ಈವ್ನಿಂಗ್ ಟೈಮಲ್ಲೆಲ್ಲ ಒಂದು ಜ್ಯೂಸ್ ಜೊತೆ ಅಥವಾ ಟೀ ಜೊತೆ ಎಲ್ಲ ಸಿಕ್ಕಿದ್ರೆ ಫುಲ್ ಖಾಲಿ ಮಾಡ್ಬೋದಲ್ಲ. ಹೇಗೆ ಅನ್ನಿಸ್ತು ಎರಡು ಅಡಿಗೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ತುಂಬಾ ಖುಷಿ ಆಯ್ತು. ಓಕೆ, ಮೊದಲು ಒಮ್ಮೆ ಬಂದು ಒಮ್ಮೆ ಫಸ್ಟ್ ಒನ್, ಈಗ ಸೆಕೆಂಡ್ ಟೈಮ್. ಓಕೆ, ಹಾಗಾದ್ರೆ ಸೆಕೆಂಡ್ ಟೈಮ್ ಚೆನ್ನಾಗಿ ಮಾಡಿದ್ದಾರೆ, ಎರಡು ಕೂಡ ಟೇಸ್ಟಿಯಾಗಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ಹಾಗಾದರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ವೆಲ್ಕಮ್. ಓಕೆ, ವೀಣಾ ಅವರು ಗರಿಗರಿಯಾದ ಚಕ್ಕುಲಿ ಹಾಗೂ ಬಿಸಿ ಬಿಸಿಯಾದಂತಹ ಹೋಳಿಗೆ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ. ನಾನಂತೂ ಇದನ್ನು ಫುಲ್ ಖಾಲಿ ಮಾಡ್ತೇನೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್,
Calci Bright toothpaste and toothbrush, Love Mark Beauty Soap, McCoy Home Appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.